ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಪ್ರವರ್ತಿತ 6 ದಶಾವತಾರ ಯಕ್ಷಗಾನ ಮೇಳಗಳ ಈ ವರ್ಷದ ತಿರುಗಾಟದ ಕೊನೆಯ ಪತ್ತರಾಜೆ ಸೇವೆಯಾಟ ನಿನ್ನೆ ಜರುಗಿತು. ಊರು ಪರ ಊರುಗಳಲ್ಲಿ ತಿರುಗಾಟ ಮುಗಿಸಿದ ಎಲ್ಲ 6 ಮೇಳಗಳ ಬಸ್ ಹಾಗೂ ಲಾರಿಗಳು ಹೂಗಳಿಂದ ಅಲಂಕರಿಸಲ್ಪಟ್ಟು ಧ್ವನಿವರ್ಧಕದ ಮೂಲಕ ದೇವರ ಸ್ತುತಿ ಘೋಷಣೆಯೊಂದಿಗೆ ಕಟೀಲು ರಥಬೀದಿಗೆ ಬಂದು ಮೇಳದ ದೇವರನ್ನ ಮರಳಿ ಸ್ವಾಗತಿಸುವ ಮೂಲಕ ಪುರ ಪ್ರವೇಶದ ಸಂಭ್ರಮ ಬುಧವಾರ ಬೆಳಗ್ಗೆ ನಡೆಯಿತು. ಈ ವೇಳೆ ಹಿಂದಿನ ದಿನದ ಸೇವಕರ್ತರು ಕೂಡ ಪಾಲ್ಗೊಂಡಿದ್ರು. ಬುಧವಾರ ಮಧ್ಯಾಹ್ನ ಕ್ಷೇತ್ರದ ಮಹಾಲಕ್ಷ್ಮಿ ಸದನದಲ್ಲಿ ಎಲ್ಲ 6 ಮೇಳಗಳ ದೇವರ ಚೌಕಿ ಪೂಜೆ ನಡೆದು ರಾತ್ರಿ ಭವ್ಯವಾಗಿ ಅಲಂಕರಿಸಲಾದ 6 ಮಂಟಪಗಳಲ್ಲಿ ಚೌಕಿ ಪೂಜೆ ನಡೆಯಿತು. ಬಳಿಕ 6 ರಂಗಸ್ಥಳಗಳಲ್ಲಿ ದಶಾವತಾರ ಶ್ರೀನಿವಾಸ ಕಲ್ಯಾಣ ಯಕ್ಷಗಾನ ಬಯಲಾಟ ನಡೆಯಿತು. ಇಂದು ಬೆಳಗ್ಗೆ ದೇವಳದಲ್ಲಿ ಶ್ರೀದೇವರ ಸಾನ್ನಿಧ್ಯದಲ್ಲಿ ಕಲಾವಿದರು ಗೆಜ್ಜೆ ಬಿಚ್ಚುವ ಮುಖಾಂತರ ಪತ್ತನಾಜಿಯ ಕೊನೆಯ ಆಟ ಸಂಪನ್ನಗೊಂಡಿತು. ಮೇಳಗಳ ದೇವರು ಒಳ ಪ್ರವೇಶಿಸಿದ್ರೆ ಮುಂದಿನ ತಿರುಗಾಟ ಆರಂಭಕ್ಕೆ ಮುನ್ನ ಹೊರ ಬರುವಂತಿಲ್ಲ ಎಂಬುದು ಪದ್ಧತಿ. ಈ ಕ್ಷಣದಿಂದ ಮೇಳದ ದೇವರುಗಳಿಗೆ ಪ್ರತ್ಯೇಕ ಆರಾಧನೆ ಇರುವುದಿಲ್ಲ. ಪತ್ತನಾಜೆ ಯಕ್ಷಗಾನ ಪ್ರದರ್ಶನ ಸಂದರ್ಭ ಕ್ಷೇತ್ರದ ಆನುವಂಶಿಕ ಆಸರಣರು ಮತ್ತು ಮೇಳಗಳ ಸಂಚಾಲಕ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟಿ, ಆಡಳಿತ ಮುಕ್ತೇಸರರಾದ ಕೊಡತ್ತೂರು ಗುತ್ತು ಸನತ್ ಕುಮಾರ್ ಶೆಟ್ಟಿ ಸೇರಿದಂತೆ ಕ್ಷೇತ್ರದ ಸರ್ವರು ಉಪಸ್ಥಿತರಿದ್ದರು. ಹೊರೆಯೆಲ್ಲವೂ ನಿನ್ನುದರದೊಳಿರುತ್ತಿರ ಸಿರಿಯಂಬಳು ನಿನ್ನ ಚರಣವನರಿಯಳು ಜಡುದ ದಿನದೆ ಜಡುದ ಜಡುದೆ ಮಹಾಲಕ್ಷ್ಮಿ ಪ್ರಾಣೇಶರಾಣಿ ಚರಣವನ್ನು ನಮ್ಮೆದರು ಕರುದುಳು ಪರಶೂಪ ಶಂಕುಶಧಾರಿಗೆ ಒರೆಯಲೇನೆ ಒರೆಯಲೇನೆ ನಿಮ್ಮಿದ ದಿನದೆ ಗದರಗಡಗಡದ ತತ್ತೋಂಗ ಧಿಗುದಲೆ ಪ್ರಬಲರಾಗಿ ಎಲ್ಲಿಯಾದ್ರೂ ಈ ನಾಟಕಕ್ಕೆ ದಾಳಿಯನ್ನು ಮಾಡಿದ್ರೆ ಏನು ಮಾಡೋಣ ಅಂತ ನಿಮ್ಮ ಅಭಿಪ್ರಾಯ? ಸಂದರ್ಭದಲ್ಲಿ ನಿಮ್ಮ ಎತ್ತರವಾದ ಕಲೆಗೆ ಹೋಗೊಟ್ಟು ನಿಮ್ಮ ದಂಡನಾಯಕನಾದ ದುರ್ಜಯ ನಾನೇ ಬಂದಿದ್ದೇನೆ. ಆಶ್ರಮದಲ್ಲಿಗೆ ಓಡಾಡಿಕೊಂಡು ಬಂದವರೇ, ಅಮ್ಮ ಕಾಪಾಡಬೇಕು ಕಾಪಾಡಬೇಕು ಎನ್ನುವ ತಾಯಿಯ ಹರಿದ ಸೆರಗನ್ನಾದರೂ ಹೊಕ್ಕು ಹೇಗೆ ಮನಸ್ಸಿನಲ್ಲಿ ಸಂತೋಷವನ್ನು ಅನುಭವಿಸುವುದಕ್ಕೂ ಧೈರ್ಯವನ್ನು ಹೊಂದುವುದಕ್ಕೂ ಸಾಧ್ಯವಾಗ್ತದೆ. ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ಹಾಗಾಗಿ ಒಂದು ಜನ್ಮದಲ್ಲಿ ನಿನ್ನ ಪಾಲಿಗೆ ಸತಿವಿಯಾದ ಒದಗಿ ಬರಲಿ. ಭಕ್ತ ಸಂಪೂಜೆ ಕಟಿಲಾಂಬಾ ಶುಭೋದಯಂ ವಂದಿತಾ ಕಿಲ ಸಂಪೂಜೆ ದೇವಿ